ಐಸಿರಿ ಹೆಲ್ತ್ ಇಂಡಿಯಾ ಮಿಷನ್ ವತಿಯಿಂದ ಮಂಗಳೂರಿನ ಪಚ್ಚನಡಿ ದೇವಿನಗರದಲ್ಲಿ ಸೌತ್ ಇಂಡಿಯಾ ಆಫ್ ರೋಡ್ ರ್ಯಾಲಿ ನಡೆಯಿತು. ವಿವಿಧ ರಾಜ್ಯಗಳ 70ಕ್ಕೂ ಮಿಕ್ಕಿ ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸಿದ್ದರು. ಮಂಗಳೂರಿನಲ್ಲಿ 2 ದಿನಗಳ ಕಾಲ ನಡೆದ ದಕ್ಷಿಣ ಭಾರತದ ಅತಿದೊಡ್ಡ ಕಾರು ಹಾಗೂ ಮೋಟಾರ್ ಬೈಕ್ ರ್ಯಾಲಿ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಮಂಗಳೂರಿನ ಐಸಿರಿ ಹೆಲ್ತಿ ಇಂಡಿಯಾ ಮಿಷನ್ ಈ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ದರ್ಶನ್ ಜೈನ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮಕ್ಕೆ ಸಹಸ್ರಾರು ಮಂದಿ ಸಾಕ್ಷಿಯಾದರು. ಭಾರತ ದೇಶದ ವಿವಿಧ ರಾಜ್ಯಗಳಿಂದ 100ಕ್ಕೂ ಮಿಕ್ಕಿ ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸಿದ್ದರು. Please, 5 volunteers to be near the flag off. We have the flag off session. I would request everybody to clap for the flag off session. Good luck. Drive safe. Come back soon. We have special performance that has been sponsored by one. Just to see at least one ride, so we can, as it on highway used to be in highways, so let me try offer also today. Wow, that will be it. You're from which place? Bangalore. Oh, proud to have you, sir. Thank you. Thank you so much for coming. Have fun. All right, yes. ದೇವಿನಗರದ ಸುಮಾರು 30 ಎಕರೆ ಪ್ರದೇಶದಲ್ಲಿ ಈ ರ್ಯಾಲಿ ನಡೆದಿತ್ತು. ಬೆಟ್ಟ ಪ್ರದೇಶದ ಏರು ತಗ್ಗುಗಳ ನಡುವೆ ಅತ್ಯಂತ ರೋಮಾಂಚನವಾಗಿ ಈ ಸ್ಪರ್ಧೆ ನಡೆದಿತ್ತು. ವಿವಿಧ ಮಾಡೆಲ್ ಜೀಪು ಹಾಗೂ ಬೈಕ್ ಸವಾರರ ಸಾಹಸ ಪ್ರದರ್ಶನ ಸೇರಿದ ಸಾವಿರಾರು ಜನರನ್ನು ಮೂಕವಿಸ್ಮಯಗೊಳಿಸಿತ್ತು.
ಐಸಿರಿ ಹೆಲ್ತಿ ಇಂಡಿಯಾ ಮಿಷನ್ ಹಲವಾರು ಜನಪರ ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ದರ್ಶನ್ ಜೈನ ಮಾರ್ಗದರ್ಶನದಲ್ಲಿ ಪತ್ರಕರ್ತರಿಗೆ, ಪೊಲೀಸರಿಗೆ, ಜಿಲ್ಲಾ ಕಾರಾಗೃಹದ ಸಿಬ್ಬಂದಿಗಳಿಗೆ ಯೋಗ ತರಬೇತಿ ನೀಡಲಾಗಿದೆ. ನಮ್ದು ಆನ್ ದಿ ರಾಕ್ಸ್ ಸೌತ್ ಇಂಡಿಯಾಸ್ ಬಿಗ್ಗೆಸ್ಟ್ ಆಫ್ ರೋಡ್ ಫೆಸ್ಟ್ ಅಂತ ಆಗ್ತಾ ಉಂಟು. ಸಾಧಾರಣ ಇಲ್ಲಿ ಫಂಡ್ ಡ್ರೈವ್ ಉಂಟು, ಕಾಂಪಿಟೇಷನ್ ಉಂಟು, ಜೀಪ್ 4x4 ಕಾಂಪಿಟೇಷನ್ ಉಂಟು, ಬೈಕ್ ರೇಸ್ ಉಂಟು, ಬೈಕ್ ಸ್ಟಂಟ್ ಶೋ ಉಂಟು. 2 ದಿವಸ ನಡೀತಾ ಉಂಟು. ನಮ್ಮ ಉದ್ದೇಶ ಮಂಗಳೂರಿನ ಟೂರಿಸಮ್ ಆಗಿ ಪ್ರಮೋಟ್ ಮಾಡಬೇಕಂತ ನಮ್ಮ ಉದ್ದೇಶ. ಮತ್ತು ಮಂಗಳೂರು ಟ್ರಾಫಿಕ್ ರೂಲ್ಸ್, ಸೇಫ್ಟಿ ರೂಲ್ಸ್ ಬಗ್ಗೆ ಮಾಹಿತಿ ಕೊಡಬೇಕಂತ ಹೇಳಿ ಈ ಈವೆಂಟ್ನ ಮಾಡ್ತಿದ್ದೇನೆ. ಆದ್ದರಿಂದ ಮಂಗಳೂರು ಜನರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಇದನ್ನು ವೀಕ್ಷಿಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಶ್ವೇತಾ ಸಂತೋಷ್ ಅಂತ ಹೇಳಿ. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ರೋಡಿಂಗ್ ಇವೆಂಟಿಗೆ ನಾನು ಹೋಸ್ಟ್ ಮಾಡ್ತಾ ಇರೋದು ರಿಯಲಿ ಎಕ್ಸೈಟಿಂಗ್. ಯಾಕಂದರೆ ಆಫ್ ರೋಡರ್ಸ್ನ ನೋಡುವಾಗ ನನಗೆ ಅನಿಸ್ತಾ ಇದೆ ನಾನು ಬೈಕಲ್ಲಿ, ಕಾರಲ್ಲಿ, ಜೀಪಲ್ಲಿ ಎಲ್ಲ ಹೋಗ್ಬೋದಿತ್ತು. ಬಟ್ ಐ ಆಮ್ ವೆರಿ ಬ್ಯಾಡ್ ಡ್ರೈವರ್, ಸೊ ಐ ಡೋಂಟ್ ವಾಂಟ್ ಟು ಟ್ರೈ ಸಮಥಿಂಗ್ ಲೈಕ್ ದ್ಯಾಟ್. ಆ್ಯಂಡ್ ಇವರಿಗೆ ತುಂಬ ಕಾಳೆಯಲಿಕ್ಕೆ ಕೆಲವೊಂದು ಸ್ಕೀಮ್ಸ್ ಹಾಕೊಂಡಿದ್ದೀವಿ, ನಾವು ಕ್ವೆಶನ್ಸ್ ಹಾಕೊಂಡಿದ್ದೀವಿ, ಗೇಮ್ಸ್ ರೆಡಿ ಮಾಡಿದ್ದೀವಿ. ಆಲ್ಮೋಸ್ಟ್ ಒಂದು 160 acres ಆಫ್ ಲ್ಯಾಂಡ್ನ ಕವರ್ ಮಾಡ್ತಾ ಇದ್ದಾರೆ ನಮ್ಮದು ಜೀಪರ್ಸ್. ಇಲ್ಲಿಂದ ಸ್ಟಾರ್ಟ್ ಆಗಿರೋದು ಗಾಡಿ ಇನ್ನು ಸಂಜೆನೇ ಬರೋದು. ಸೊ ಹಾಗಾಗಿ ನಮ್ಗೆ ಏನು ಐಡಿಯಾ ಇಲ್ಲ ಏನಾಗ್ತಾ ಇದೆ ಅಂತ. ಬಟ್ ವಿ ವಿಲ್ ಬಿ ಡೆಫಿನೆಟ್ಲಿ ಗೆಟಿಂಗ್ ಅನ್ ಅಪ್ಡೇಟ್ ಫ್ರಮ್ ಆ ಟೀಮ್. ಅದ್ರ ಜೊತೆಗೆ ಈಗ ಬೈಕ್ಸ್ ಇದು ನಾಕೌಟ್ ಚಾಲೆಂಜ್ ಕೂಡ ಒಂದು ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆ ವಿ ಹ್ಯಾವ್ ಇಂಟರ್ನ್ಯಾಷನಲ್ ಆರ್ಟಿಸ್ಟ್ ಲೈಕ್ ಬೈಕ್ ಸ್ಟಂಟರ್ಸ್ ಬಂದಿದ್ದಾರೆ ನಮ್ಮಲ್ಲಿ. ಸೊ ಅವರು ಕೂಡ ಒಂದು 8 ಸ್ಟಂಟ್ ಶೋಸ್ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಈವ್ನಿಂಗ್ ಬಂದುಬಿಟ್ಟು ತುಂಬಾ ಕಲ್ಚರಲ್ ಆ್ಯಕ್ಟಿವಿಟಿ, ಫ್ಯಾಷನ್ ಶೋ, ತುಂಬ ಎಕ್ಸೈಟಿಂಗ್ ಗೇಮ್ಸ್ ಎಲ್ಲ ಇದೆ. ಸೊ ಎಲ್ಲರೂ ಈವ್ನಿಂಗ್ ತನಕ ಇದ್ದು ಎಂಜಾಯ್ ಮಾಡಬೇಕು. ಯಾಕಂದರೆ ನಾವಂತೂ ಫುಲ್ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಿದ್ದೀವಿ ಯಾವಾಗ ಈವ್ನಿಂಗ್ ಬರುತ್ತೆ. ಬಿಕಾಸ್ ಇನ್ನೂ ಜಾಸ್ತಿ ಇವ್ರದ್ದು ಕಾಲೆಲ್ಲ ಎಳಿಬೋದು, ಗೇಮ್ ಸೆಟ್ ಮಾಡಿದ್ದೀವಿ. ಸೊ ಎವ್ರಿಥಿಂಗ್ ಕ್ಯಾನ್ ಬಿ ಡನ್. ಈಗ ಒಂದು ಸಣ್ಣ ವಿರಾಮ, ಮತ್ತೆ ನ್ಯೂಸ್ ಟೈಮ್ ಮುಂದುವರಿಯುತ್ತದೆ.